ಯಪ್ಪ ಈ ಅಕ್ಷತೆ ಇಷ್ಟು ಸೀರಿಯಸ್ ಆಯ್ತಾ ಕಾಣಿಸ್ಲಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಪ್ಪ ದೇವ್ರೆ, ಹೆಂಗೋ ಒಂದು ಸರಿ ಆದ್ರೆ ಸಾಕಿವಲ್ಲ. ಎಂತಕ್ಕೆ ಬೇಕಿದೈತಿ ಸಾಹಸ ಎಲ್ಲ. ಅಲ್ಲ ಇಷ್ಟು ಜೋರಿದ್ದಾಳವಳು, ಅದು ಹೆಂಗೆ ಈ ಥರ ಐಸ್ ಥರ ಕರಗ್ದಾಳೋ ಏನೋ. ಎಂತೆಂಥ ಫ್ರೆಂಡ್ಶಿಪ್ ಮಾಡ್ಕೊತಾಳೋ ಎಂಥದ ಇವಳು. ಥೂ ಯಪ್ಪ ಯಪ್ಪ ಯಪ್ಪ, ಆ ಹುಡುಗಿನೂ ಸ್ಕೂಟಿ ಬೇರೆ. ಪಿಂಕಿ ಎಂಥದೇ ಅಮ್ಮ, ಎಂಥ ಜೋರು ವಯಸ್ಸಲ್ಲಿ ಹೋಗ್ತಿದ್ದೆ. ಅಲ್ಲ ಪಿಂಕಿ, ಅದು ಎಂತೆಂಥ ಫ್ರೆಂಡ್ಶಿಪ್ ಮರೀತಿ ನಿಂದು. ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಮಾಡ್ಕೊಂತ ನಾನು ಸಣ್ಣ ಮಗಿನಿಂದ ನಿನ್ಗೆ ಹೇಳಿ ಕಳಿಸ್ತೀನಿ ಶಾಲೆಗೆ ಹೋಗ್ತಾ. ಎಂಥ ಮರೀತಿ ಅದು. ಅದು ಎಂಥದ ಹಿಂಗೆ ಕೂದೆಂತ ಏಯಪ್ಪ. ಆ ಬಟ್ಟೆ ಬರೀ ಅಂತೂ ಕಾಮ್ ಕೆಡಿ ಅದ್ರದ್ದು. ಅಲ್ಲ ಆ ತೋಳಿಲ್ದಿದ್ದು ಬಟ್ಟೆ ಮುಯ್ಯೆಲ್ಲ ಕಾಣಿಸ್ತಿತ್ತು. ಛೀ, ಎಂಥ ಒಂದು ಒಳ್ಳೆ ರೊಟ್ಟಿಗೆ ಇಪ್ಪಕ್ಕೆ ಬತ್ತೆ ಇಲ್ಲಿ ಹಂಗಾರೆ. ಎಂಥದ್ದು ಅಂಥವ್ರನ್ನೆಲ್ಲ ಮನೆಗೆ ಸೇರಿಸ್ಬೇಡ ನೀನು. ಅಂಥವಳಂದ್ರೆ ಎಂಥದೇ ಅಮ್ಮ, ಅವಳು ನನ್ನ ಕ್ಲಾಸ್ಮೇಟ. ಎಂಥ ಕರ್ಮ ಕ್ಲಾಸ್ಮೇಟ್ ಇನ್ನೂ ಬೇರೆಯವರೆಲ್ಲ ಇಲ್ಲಿ ಹಂಗಾದ್ರೆ. ಬೇರೆ ಎಷ್ಟು ಜನ ಹುಡುಗಿಯರೆಲ್ಲ ಇರಲ್ವಾ? ಎಲ್ಲ ಇದೇ ಥರ ಬಟ್ಟೆ ಹಾಕೋ ಬರ್ತಾರ ನಿಮ್ಮ ಕ್ಲಾಸಿಗೆ? ಥೂ, ಎಂಥ ಹುಡುಗಿ ಮಾತು ಕತೆ, ಅದು ಕೂದಲು ಮುಖ ನಂಗೆ ಒಂಚೂರು ಹಿಡಿಸ್ಲಿಲ್ಲ ಕಾಣ. ಒಂಥರ ಬುದ್ಧಿ ಅನ್ಸುತ್ತೆ ಅದ್ರದ್ದು. ಎಂತಂದ್ರೆ ಮಾತಾಡ್ತಿದ್ದಿತ್ತು ಲವ್ ಗಿವು ಅನ್ಕೊಂಡೆಲ್ಲ. ಇಲ್ಕಂಡು ಪಿಂಕಿ, ನೀನಂತಾರೆಲ್ಲ ಸಾಹಸ ಮಾಡಿ ಮುಂದೆ ಎಂತಾರು ಒಂದು ಸ್ಟೋರಿ ತಕ್ಕ ಬಂದೆ. ನಾನಂತ ಕೇಳಲಿಲ್ಲ ಅಂತ ಅನ್ಕೊಡ್ಬೇಡ ಆ ಹುಡುಗಿ ಮಾತಾಡ್ತಿದ್ದಕ್ಕ. ಅಯ್ಯೋ ಬಿಡಮ್ಮ, ಅವಳದು ಎಂಥದ್ದು ಪ್ರಾಬ್ಲಮ್ ಅಂಬ್ರೆ ನಮಗೇನು. ನಾವು ಪಾಪ ಅವ್ಳ ಕ್ಲಾಸ್ಮೇಟ್ ಅವಳು ಬಂದಿದ್ದಾಳಲ್ಲ ಮರೈತಿ, ಬಂದಾಗಳು ನಾವೆಂತ ಮನೆಗೆ ಬರಬೇಡ ಅಂತ ಹೇಳಕತ್ತ, ಅದಕ್ಕೆ ಮಾತಾಡ್ಸಿದೆ ಅಷ್ಟೇ ಮರೈತಿ. ನಾನು ಒಳ್ಳೆ ರೀತಿಯೇ ಓದ್ತಿದ್ದೆ ಅಮ್ಮ, ನೀ ಟೆನ್ಷನ್ ಮಾಡ್ಕೊಂಡ್ಬೇಡ. ಇಲ್ಲಿ ಕಣ್ಮಗ, ನಾವು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನೀನು ಕಾಲೇಜಿಗೆ ಕಳಿಸ್ತಿತ್ತು, ನೆನ್ಪಿಟ್ಕೊ. ನೀನು ಒಬ್ಬಳೆ ಮಗಳು ನಮಗೆ, ಗೊತ್ತಾಯ್ತಾ? ನೀವು ಒಳ್ಳೆ ರೀತಿ ಓದಿ ಒಂದು ಆಫೀಸರ್ ಆಗಲಿ ಅಂದ್ಕೊಂಡು ನಿನ್ನಪ್ಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನಿನಗೆ? ಅದೆಲ್ಲ ಬಿಟ್ಕೊಂಡು ಇಂಥವರೆಲ್ಲ ಫ್ರೆಂಡ್ಶಿಪ್ ಮಾಡ್ರೆ ನಮ್ಮ ಹೆಸರು ಹಾಳು ಮಗ. ಆ ಹೆಣ್ಣು ಬಂದು ಹೊತ್ತು ಮನೆಗೆಲ್ಲ ಅಂದ್ರೆ ಆಚೀಚಿ ನಮ್ದೆಲ್ಲ ಇಲ್ಲ, ಆಚೀಚಿ ಸುತ್ತಮುತ್ತ ಈ ಥರದವರೆಲ್ಲ ಇಲ್ಲ. ಆ ಹೆಣ್ಣು ಬಪ್ಪದ್ಕಂಡು ನಂಗಿನ್ನೀಗ ನಾಳೆ ಎಲ್ಲ ಕೇಂತಿರೋದು ಎಂಥದ್ದು ಆ ಹೆಣ್ಣು ಹಾಗೆಲ್ಲ ಬಂತು, ಹಂಗೆ ಮರ್ಕೋದೆಲ್ಲ ಕೇಂತಿತ್ತು ಅಂತೆಲ್ಲ ಹೇಳ್ರೆ ನಾ ಎಂತ ಹುಡುಕತ್ತ ಪಿಂಕಿ ಫ್ರೆಂಡ್ ನಮ್ಕತ್ತ ಹೇಳು. ನೀನು ಒಂಚೂರು ಅರ್ಥ ಮಾಡ್ಕೊ. ಇಲ್ಲ ಮರೈತಿ, ಇನ್ನೆಂತ ಬತ್ತಿಲ್ಲ ಅವಳಾಯ್ತಾ? ಆಯ್ತು, ಇನ್ಮೇಲಿಂದ ನಾನು ಕಾಲೇಜಲ್ಲೇ ಅವಳದು ಎಂತ ಇದ್ರು ಮಾತಾಡ್ಕೊಂತೆ, ಮನೆ ಬಪ್ಪಕ್ಕೆ ಹೇಳೋದಿಲ್ಲ. ಮತ್ತೆ ಈಗ ಮುಸುಡಿ ಮೇಲೆ ಕಾಲೇಜ್ ಎಲ್ಲರೂ ಅಷ್ಟೇ ಅಂತ ಹೆಣ್ಮಕ್ಳೊಟ್ಟಿಗೆಲ್ಲ ಸೇರ್ಬೇಡ ನೀನು. ಅಲ್ಲ ಮರೀತಿ ಅಷ್ಟು ಜನ ಬೇರೆ ಎಲ್ಲ ಮಕ್ಕಳು ಇಲ್ಲಿ ಅಲ್ಲ ಶಾಲೆಯಲ್ಲಿ, ಅವ್ರನ್ನ ಯಾರನ್ನ ಫ್ರೆಂಡ್ಸ್ ಮಾಡ್ಕೊಂಬತ್ತಿಲ್ಲ. ಹಿಂಗಿನಾರೆಲ್ಲ ನಿಂಗೆ ಫ್ರೆಂಡ್ಸ್ ಇದ್ರೆ ಅನ್ಕ ನಂಗೆ ಈಗಲೇ ಗೊತ್ತದ್ದು. ಇದೆಲ್ಲ ನೀನು ಇದು ಮಾಡ್ಕೊಂಡ್ಬೇಡ. ಒಳ್ಳೆ ರೀತಿ ಕಾಲೇಜಿಗೆ ಹೋಗಿ ಓದ್ಕೊಂಬದು ಮಾಡು ಅಷ್ಟೇ. ಸೀದಾ ಮನೆಗೆ ಬಾ. ಇನ್ಮೇಲಿಂದ 5 ಗಂಟೆಗೆ ನೀನು ಮನೆಗೆ ಬರ್ತಿರ್ಕಾಣ. ಇಂಥ ರಟ್ಟಿಗೆಲ್ಲ ಸೇರ್ಕೊಂಬದು ನಾಳೆ ಅವರೆಲ್ಲ ಹೋತ್ರನ್ಕ ನೀನು ಒಪ್ಪದು, ಅವ್ರೆಂತ ಮಾಡ್ತಾರನ್ಕ ನೀನು ಮಾಡೋದು. ಇದೆಲ್ಲ ಬೇಡ, ಇದೆಲ್ಲ ಹೇಸಿಗೆ ಎಲ್ಲ ನಡೀತಿಲ್ಲ ಅಕ್ಕ. ನಿನ್ನ ಅಪ್ಪನಿಗೀಗ ಅವಳು ಬಂದದ್ದು ಹೇಳ್ರಿ ಸಾಕು, ನಿನ್ನ ಚರ್ಮ ಸುಲ್ದು ಹಾಕ್ತಾರೀಗ. ನಾಳೆಯಿಂದ ಕಾಲೇಜು ಇಲ್ಲ, ಎಂಥದ್ದು ಇಲ್ಲ. ಎಂತೈತೆ ಮರೈತಿ ಈಗ? ಅದು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದು ನೀನು. ಅವಳು ಬಂದಳ ಆಯ್ತಲ್ಲ ಮರೈತಿ, ಇನ್ನೊಂದ್ಸತಿ ಹೇಳ್ತೇಕ್ ನೀನು ಖಾಲಿ ಬೀಳ್ತಿ. ಈಗ ಸುಮ್ಮನೆ ಐಕಂತ್ಯಾ? ಇಲ್ಕಂಡು ಪಿಂಕಿ, ನನ್ನ ಬಾಯಿಗೆ ನೀವು ಮುಚ್ಚಕ್ಕೂ ಸಾಕು. ಮುಂದೆ ಹಿಂಗಿಂದೆಲ್ಲ ಹವ್ಯಾಸ ಎಲ್ಲ ಕಲ್ತ್ಕೊಂಡ್ರೆ ಜನರ ಬಾಯಿ ಮುಚ್ಚುಕತ್ತಿಲ್ಲಕ್ಕ. ನಾನು ಹೇಳಿದೆ, ಅಪ್ಪ ಹೇಳಿದ್ರು ಕಾಲೇಜಿಗೆ ಸೇರಿಸೋದು ಬ್ಯಾಡ ಅನ್ಕ ಹೇಳಿರು. ಇನ್ನೊಂದು 4 ವರ್ಷ ಬೇಕಾರೆ ಅದು ಇದೆ ಅಂತಾರೆ ಸಂಗೀತ ಕ್ಲಾಸ ಹೊಲಿಗೆ ಕೆಲಸ ಮಾಡಲಿ ಅನ್ಕೊಂಡೆ. ನಾನೊಂದು ಇನ್ನೊಂದು ದೊಡ್ಡ ಆಫೀಸರೆಲ್ಲ ಆಯಿ ಒಂದು ಒಳ್ಳೆ ರೀತಿ ಆಯ್ಲಿ, ಒಂದೇ ಹೆಣ್ಣು ನಮಗೆ ಅನ್ಕೊಂಡು ಕಳಿಸ್ತಾರೆ ನಿನಗೆ. ಇಂಥದ್ದೆಲ್ಲ ಸಾಹಸ ಮಾಡಿ ಎಂಥದ್ದೇ? ನೀವೇನು ಭಾಳ ದೊಡ್ಡರಾಯಿರಿ ಈಗ ಅಂಥದ್ದೆಲ್ಲ ಮಾತಾಡೋಕ್ಕೆ? ಎಂಥ ಮಕ್ಕಳೆಲ್ಲ ಇದ್ದು ಎಂತೆಲ್ಲ ಹೇಳ್ತಿದ್ರಿ? ಹಿಂಗಿಂದೆಲ್ಲ ಎಂಥದ್ದಿದೆ ಅಸಹ್ಯ ಶೀಲ ಇಟ್ಟು ಸಣ್ಣ ಮಕ್ಕಳಿಗೆ ನಿಮಗೆ. ಎಂಥ ಲೋವು ನಿಮಗೆ ತಗೊಂಡು ಹೊತ್ತು. ಅಪ್ಪನ ಹತ್ರ ಏನಾರು ಗೊತ್ತಾರಿತ್ತಾ ಇಲ್ಲ? ಈಗ ಮುಗೀತು. ನಂಗೆ ಈಗಲೇ ಹೆದರಿಕೆ ಹತ್ತಕ್ಕನೆ ಆಚೆಚೆ ಮನೆಯವ್ರು ಏನಾರು ಹೇಳಿ ಕೊಟ್ರೆ ನಿಮ್ಮ ಮನೆಗೆ ಹಿಂಗಿಂದೊಂದು ಹೆಣ್ಣು ಬಂದಿತ್ತಂದರೆ ಮತ್ತೆ ನನ್ಗುಳಿಗಾಲ ಇಲ್ಲ. ಹಿಂಗೊಂದು ಏಗಳಿಗೂ ನನ್ನ ಫ್ರೆಂಡ್ಸ್ ಅಂದ್ರೆ ಆತಿಲ್ಲ ಮರೈತಿ, ಇವತ್ತು ಅನ್ಕೊಂಡಲ್ಲ ನಿಂಗೆ. ಹೌದು, ಮತ್ತು ಹೆಂಗೆಂಗೋ ಆಡ್ರು ನೀವು ಎಂತ ನಮಗೆ ನಮ್ಮ ಕಣ್ಣಿಗೆ ಈಗಲೂ ನೀವು ಸಣ್ಣ ಮಕ್ಕಳ ಕಣ್ಣಿಗೆ ಕಾಣ್ತೀರಿ. ನಾವು ಅದಕ್ಕೆ ನಿಮಗೆ ಈಗ ನಿನ್ನ ಕಣ್ಣಿಗೆ ಪ್ಯಾಂಟ್ ಶರ್ಟ್ ಎಲ್ಲ ಹೈಕೊಂಬಿಡ್ತಿದ್ದೆ. ಹೌದಾ? ನಮ್ಮಪ್ಪ ಅಮ್ಮ ನಮಗೆ ಎಂತ ಹೈಕೊಂಬ್ಕೊ ಬಿಡ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ. ಬಿಡು, ಕೊಡ್ಸೋಕ್ಕೂ ದುಡ್ಡು ಇರ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಆರು ನಿಮಗೆ ಇಷ್ಟೆಲ್ಲ ಮಾಡುತ್ತೆ ಏನೋ ಒಂದು ಪುಣ್ಯಕ್ಕೆ. ಮೈ ತುಂಬ ಬಟ್ಟೆ ಹಾಕ್ಸಿ ಇಟ್ಕೊಂಬ್ರಲ್ಲಿದ್ರಿ ನೀವು. ಇನ್ನು ಆ ಥರ ಹೆಣ್ಮಕ್ಳೊಟ್ಟಿ ಸೇರ್ಕೊಂಡ್ರೆ ನಾಳೆಯಿಂದ ನೀವು ಹಾಗೆ ಡ್ರೆಸ್ ಹಾಕ್ತೀರಿ ಅಂದರೆ ನಮ್ಮ ಮರ್ಯಾದೆಯಲ್ಲಿ ಹೊತ್ತು ನಮ್ಮ ಕಣ್ಣೆದ್ರಿ ಮಾಡೋದಿಲ್ಲ ನೀವು. ಕಾಲೇಜಲ್ಲಿ ಎಂತೆಂಥ ವ್ಯಾಸ ಇತ್ತು ನಿಮ್ಮದು. ಬತ್ತೆ ತಡಿ, ನಾನೇ ಕಾಲೇಜಿಗೆ ಬಂದೆ, ಹಿಂಗಿಂದೊಂದು ಹುಡುಗಿ ಬಂದಿತ್ತು ಹಿಂಗೆಲ್ಲ ಹೇಳ್ತಿತ್ತು ಮರ್ರೆ ಅಂತ ಹೇಳ್ತೆ ತಡಿ ನಿಮ್ಮ ಲೆಕ್ಚರ್ ಹತ್ರ. ಅಯ್ಯೋ ಅಮ್ಮ, ಅದೊಂದು ಮಾಡಬೇಡ ಮರೈತಿ. ಥೋ, ಇದೊಂದು ಬಾಕಿ ಇದೈತೆ ನೀನು ಮಾಡೋದು. ಹಾಗೆಲ್ಲ ಮಾಡಬೇಡ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಚಾಡಿಸ್ತಾರೆ ಮರೈತಿ. ಮತ್ತೆ ನಾನು ಆಯ್ತು ಇನ್ಮೇಲೆ ಅವಳೊಟ್ಟಿ ಮಾತಾಡೋದಿಲ್ಲ ಮರೈತಿ. ಥೋ, ಇಷ್ಟಪ್ಪ ಗಲಾಟೆ ಮಾಡ್ತೇನೆ ನಾನು ಅನ್ಕೊಂಡ್ಲಿಲ್ಲ. ಈಗ ನೀ ಗಲಾಟೆ ಮಾಡಿದ್ದೆ ಆಚೆಚೆ ಮನೆಗೆಲ್ಲ ಕೇಂತೀಗ. ಬರಬೇಡ ಅಂದ್ರೆ ಮತ್ತೆ ಹಿಂಗಿಂದೆಲ್ಲ ನೀನು ಹವ್ಯಾಸ ಮಾಡ್ರೆ ಎಂತ ಮಾಡ್ಬೇಕತ್ತು? ನಾಳೆ ನೀನು ಹಿಂಗೆ ಅಂತಾರ ಮಾಡ್ಕೊಂಡೆ ನಾವು ಮುಖ ತೋರ್ಸಂಗಿತ್ತ? ಈಗ ಆ ಹೆಣ್ಣಿನ ಅಪ್ಪ ಅಮ್ಮ ಎಷ್ಟು ಮರ್ತಾರೆ ಏನೋ ಗೊತ್ತಾರೆ. ಪಾಪ ಎಷ್ಟು ಕಷ್ಟ ಬಿಟ್ಟು ಎಲ್ಲ ಸಾಕಿ ಮಾಡಿ ಎಲ್ಲ ಮಾಡಿರ್ತಾರೆ. ಈಗ ಅವರಿಗೆ ಖುಷಿಯತ್ತು ಅನ್ಕೊಂಡಿದ್ಯಾ ಹಂಗಿಂದೆಲ್ಲ ಬಟ್ಟೆ ಹಾಕೊಂಡ್ರೆ? ಮತ್ತಿನ್ನೀಗ ಅವಳಿಗೆ ಏಂತಿಲ್ಲ ಅನ್ಕ ಸುಮ್ಮನೆ ಇರ್ತಾರೆ ಅವರಷ್ಟೇ. ನೀವೆಲ್ಲ ಮಕ್ಕಳಿಗೆ ಪಟ್ಟಿಷ್ಟತೆ ಮಾತ್ರ ಚೂರು ದೊರಕಾಡ್ರ ಕೂಡಲೇ ನಮ್ಮ ಮಾತು ನಿಮಗೆಲ್ಲ ತಲೆಗೆ ಎಲ್ಲಿಗೆ ಹೊತ್ತಿಲ್ಲಪ್ಪ ನಿಮಗೆ. ನೀವು ಮಾಡಿದ್ದೆ ನಿಮಗೆ. ಈಗ ಕಾಣ ಆ ಹೆಣ್ಣಿನ ಸಾಹಸ ಬಿಡಂದ್ರೆ ನೀ ಇಲ್ದಿದ್ದೆಲ್ಲ ಮಾತಾಡ್ತಿದ್ದೆ. ಈಗ ಆಯ್ತಮ್ಮ, ಈಗ ಇನ್ನು ಯಾವತ್ತು ಒಳ್ಳೆ ಮಾತಾಡೋದಿಲ್ಲ ಅನ್ಕ ಒಂದು ಮಾತು ಹೇಳ್ದೆ ನೀನು.
ಅಮ್ಮ ಈಗ ಎಲ್ಲರೂ ಹಂಗಿಂದೆ ಬಟ್ಟೆ ಹಾಯ್ಕೊಂಬದು ಮರೀತಿ, ಅದೇ ಎಲ್ಲ ಪ್ಯಾಷನ್. ನೀವು ಬೈತ್ರಿ ಅನ್ಕ ನಾನೀಗ ಹಿಂಗೆ ಇದ್ದೆ ಅನ್ಕಂಡ. ಹಾಂ ಈಗ ಬಂದೆಲ್ಲ ದಾರಿಗೆ. ನಾವು ಅದನ್ನೇ ಹೇಳ್ತಿದ್ದದ್ದು, ನಾವು ಬೈತೋ ಅನ್ಕ ನೀ ಹಿಂಗಿದ್ದೆ ಬಿಟ್ರೆ ಇಲ್ದಿರೇ ಎಲ್ಲರೂ ಮಾಡ್ತಾರಲ್ಲ ನಿಮ್ಮ ದೋಸ್ತಿಗಾರ ಅನ್ಕ ನೀನು ಮಾಡೋಳೆ. ಅದಕ್ಕೆ ಹೇಳೋದು ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕ ಅನ್ಕೊಂಡು. ಅದೇ ಓದೋರ್ಗಿದ್ದವ್ರು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಒಳ್ಳೆ ರೀತಿ ಓದೋದಿಲ್ಲ. ಈಗಲಾರ ಎಂತ ಕಮ್ಮಿ ಮಾಡಿದೆ ಅಮ್ಮ, ನನ್ನ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು ತಾನೆ ಪ್ರತಿ ವರ್ಷ. ಓದಿ ಕನ್ನಡಕ ಬಂದಿತ್ತು ನನಗೆ. ಒಂಥರ ಮಾಡ, ನಾಳೆಯಿಂದ ಹುಡುಗಿ ಮನೆ ಬದಿ ಬರ್ಕಾರಿಲ್ಲ, ನಮ್ಮ ಮರ್ಯಾದೆ ಪ್ರಶ್ನೆ ಇಲ್ಲ ಸೊಸೈಟಿಲಿ. ಆಯ್ತು ಮರೈತಿ, ಈಗ ಒಂದ್ಸಲ ಬಂದದ್ದಾಯ್ತಲ್ಲ, ನಂಗೆ ಕ್ಷಮಿಸಿ ಬಿಡು. ಆಮೇಲೆ ಹಾಕ್ತೆ ನಿಂಗೆ ಜಾಸ್ತಿ ಮಾತಾಡ್ರೆ ಏನೋ ನಂಗೆ ಉಪಕಾರ ಮಾಡ್ದಂಗೆ ಮಾಡ್ತಾಳೆ. ಬರಲಿ ತಡಿ, ಇದು ಜಾಸ್ತಿ ಹಿಂಗೆ ಮಾಡಿರ್ತಲ್ಲ, ಅಪ್ಪನ ಹತ್ರ ಕೂಡ ಹೇಳಿ ಕೊಡ್ತೇಕ. ಕಾಲೇಜ್ ಗಿಲೇಜ್ ಎಲ್ಲ ಹುಡಿ ಹಾರಿಸ್ಲಕ್ಕೆ ಎಲ್ಲ ಬಿಡಿಸಿ ಕೂರಿಸ್ತಾರೆ ನಿನ್ನ, ಆಗಲಿಕ್ಕೆ ಗೊತ್ತಾಯ್ತು ನಿಂಗೆ. ಇನ್ನು ಒಂದು ದಿವಸ ಹೆಣ್ಣಿನ ಸಾವಾಸ ಮಾಡೋದು, ಫೋನ್ ಬಪ್ಪದು ಎಂತಾರು ಕಾಣಕ್ಕೆ ನಾನು. ಆಯ್ತು ಮಾರೈತಿ, ಈಗಿನ ಹೆದರ್ಸ್ಬೇಡ ಜಾಸ್ತಿ. ಆಯ್ತು, ನಂಗೆ ಕಾಲೇಜಿಗೆ ಹೋಯ್ದಿದ್ದಂಗೆ ಮಾಡಬೇಡ ನೀನು. ಬೇಡ, ಯಾರು ಸಾವಸು ಬೇಡ. ಹುಡಿ ಹಾಕಿದೆ, ಬಾ ಗುಂಜಿ ಮೊಳಿ ಹುಡಿ ಹಾಕೋದು ಉಣ್ಕೊಂಡು ಹೋಯ್ಲಕ್ಕೆ. ಎಷ್ಟೊತ್ತಿಂದ ಕಾಸಿದ್ದಿದ್ದೆ. ಅದೊಂದು ಹುಡುಗಿ ಎಷ್ಟೊತ್ತಿಗೆ ಹೊತ್ತು ಪಿಂಕಿ ಇನ್ನೂ ಉಣ್ಲಿಲ್ಲ ಅನ್ಕೊಂಡು ಗಂಟೆ 2 ಹಪ್ಪಕ್ಕೆ ಬಂತು. ಎಂತ ಕತ್ತು ಬೀಳು ಹೆಣ್ಮಕ್ಳು ಉಣ್ದಿರೆ. ಮರೈತಿ, ನಿಂಗೆ ನನ್ನ ಮೇಲೆ ಸಿಟ್ಟ ಪ್ರೀತಿಯ ಒಂದು ನಂಗೆ ಅರ್ಥ ಆಗ್ತಿಲ್ಲಲ್ಲ. ಇಷ್ಟೊತ್ತಂಗೆ ಬೈತಿದ್ದೆ, ಈಗ ಉಣ್ಣು ಟೈಮ್ ಆಯ್ತು ಅಂತಿದ್ದೆ. ಎಂತ ಮರಿತೀನಿ ನಿಂದೆ, ಒಂದೇ ಮರ್ಕೋದು, ಒಂದೇ ಸಿಟ್ಟು ಮಾಡ್ಕೊಂಡೆ. ನೀನು ನಾರ್ಮಲಾಗಿ ಇರುವುದೇ ಇಲ್ಲಲ್ಲ. ಬೆಳೀತಾ ಮಕ್ಕಳಿಗೆ ಹಾಗೆ ಅನ್ಸೋದು, ಅಮ್ಮ ನಾರ್ಮಲಾಗಿ ಇರೋದಿಲ್ಲ ಅನ್ಕೊಂಡೆ ಅನ್ಸೋದು. ಅದು ನಿನ್ನೊಬ್ಳಿಗೆ ಆಪದಲ್ಲ. ಬಾ, ನಾವೆಲ್ಲ ಮಾಡಿಕೊಟ್ಟದ್ದು ಜಾಸ್ತಿ ಆಯ್ತು ನಿಂಗೆ. ಗಂಟೆ 2 ಆಯ್ತು, ಉಣ್ಕೊಂಡು ಸ್ವಲ್ಪ ಹೊತ್ತು ಕಣ್ಣೀರು ಎಷ್ಟು ಕೊಡು, ಎದ್ದು ಓದ್ಲಕ್ಕೆ ಮತ್ತೆ. ಈಗಿನ ಬೆಳಗ್ಗೆ ಅದೆಲ್ಲ ಮರ್ತು ಬಿಡು. ಕಡೆಗೆ ಆ ಹೆಣ್ಣಿಂದೆಲ್ಲ ನೀನು ಮಂಡಿ ಬಿಸಿ ಮಾಡ್ಕೊಂಡು ಓದಿಗಿದ್ದೇ ಇರಬೇಡ. ಆಯ್ತು ಮಾರೈತಿ, ಒಂದು ಉಪ್ಪಿನಕಾಯಿ ಹೋಳು ಹಾಕಿ ಅದಕ್ಕೆ. ಒಂದು ಉಪ್ಪಿನಕಾಯಿ ಹೋಳಿದ್ದು ಕಡೆ 3 ಉಪ್ಪಿನಕಾಯಿ ಹೋಳಾಗ್ತ. ನಾಳೆ ಅಪ್ಪಷ್ಟೊತ್ತಿಗೆ ಉಪ್ಪಿನಕಾಯಿ ಎಲ್ಲ ಹೇಳತ್ತೆ ಮುಖದ ಮೇಲೆ. ಎಷ್ಟು ಸಲ ಹೇಳ್ತೇವೆ ಮಾಡ ಹತ್ತು ಉಪ್ಪಿನಕಾಯಿ ತಿನ್ಬೇಡ ಜಾಸ್ತಿ ಅನ್ಕೊಂಡು. ನಿಂಗೆ ಉಪ್ಪಿನಕಾಯಿ ತಿಂದ್ರೆ ಕೂಡಲೇ ಆಗ್ತಿಲ್ಲ, ಹೀಟ್ ಹತ್ತು. ಬರೀ ನೀವು ಮಳಿತಾಳೆ ಹಾಕೊಂಡು ಉಣ್ಣು. ಉಪ್ಪಿನಕಾಯಿ ಬೇಡ, ಒಂಚೂರು ಬೇಕಾದ್ರೆ ರಸ ಹಾಕಿ ಕೊಡ್ತೇವೆ ಒಂದು ಸಣ್ಣ ತಟ್ಟಿಲ್ಲ ತಿನ್ಲಕ್ಕೆ. ಇನ್ನು ಮಾಡಾರದು ಹೋಪಕ್ಕೆ ಎಷ್ಟು ದಿನ ಬೇಕು ಮಾರೈತಿ. ಕಾತಿಲ್ಲ ಮುಖ, ಕೆಂಪು ಟೊಮೆಟೊ ಹಣ್ಕಣಂಗೆ ಆಗ್ತು. ಹತ್ರ ಮಾತಾಡ್ತಾ ಅಲ್ಲಿ ಹಾಲು ಇಟ್ಟಿದೆ, ಒಂಚೂರು ಕಾಪಿ ಮಾಡುವ ಅನ್ಕೊಂಡು ಇವ್ರ ಬಪ್ಪು ಹೊತ್ತಾಯ್ತು. ಎಲ್ಲ ಹಾಲೆಲ್ಲ ಉಕ್ಕಿ ಹೋಯ್ತಕ್ಕಂತ. ಯಪ್ಪ, ಈ ಅಮ್ಮ ಒಂದ್ಸಲ ಮಾತಾಡೋ ಶುರು ಮಾಡಿದಳಂದ್ರೆ ಜಾಗಂಟೆ ಹೊಡೆದಂಗೆ ಮತ್ತೆ ಹೇಳ್ತಾಳೆ ಆಚೀಚ್ ಮನೆ ರಿಕ್ಕಿ ಅಂತ ಅನ್ಕೊಂಡು. ಈಗ ಇವಳು ಕೇಂದ್ರ ಕೂಗುದ ಇಡೀ ಊರಿಗೆ ಕೇಂದಿರುತ್ತೀಗ. ಇನ್ನೀಗ ಎಲ್ಲ ಬಂದು ಸಾಯಂಕಾಲ ಇವಳಿಗೆ ಕೇಂದ್ರಿ ಎಂತಕ್ಕೆ ಹೆಣ್ಣೆ ಬೈತಿದ್ರಿ ಅನ್ಕೊಂಡು. ಆರು ಹೇಳೋದೆ ಈ ಅಮ್ಮಂದ್ರೆ ಟೆನ್ಷನ್ ಅವ್ರಿಗಲ್ದ. ಎಲ್ಲಾರ ಮನೆ ಅಮ್ಮಂದ್ರು ಹಿಂಗೆ, ಬೆಳು ಮಕ್ಕಳಿದ್ರೆ ಅವರಿಗೆ ಟೆನ್ಷನ್ ಆಯ್ತು ಪಾಪ, ಹೆಂಗಿರುತ್ತೆ ನಾವು ಏನು ಅನ್ಕೊಂಡು. ಒಂದು ಮಾಡಾರಿ ಎಷ್ಟು ಟೆನ್ಷನ್ ಮಾಡ್ಕೊಂತಾರಲ್ದ ಅಮ್ಮ ಅಂದ್ರೆ ಹಾಗೆ. ನಾವು ಅವ್ರಿಗೆ ಬೇಜಾರು ಮಾಡೋಕ್ಕಾಗ. ಮತ್ತು ನೀವೆಲ್ಲ ಎಂತ ಮಾಡ್ತಿದ್ರಿ? ಕಾಪಿ ಗೀಪಿ ಆಯ್ತೇನೋ ಅಲ್ಲ? ವಿಡಿಯೋ ಎಲ್ಲ ಕಾಣ್ತಿದ್ರಿಯಾ? ಇನ್ನು ಹೆಚ್ಚು ಜನ ನಮ್ಮ ವಿಡಿಯೋ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತು, ನಾನು ಹೋಗಿ ಒಂಚೂರು ಉಂಡ್ಕೊ ಬರ್ತೇಕ.